ನಮಸ್ಕಾರ, ನಾನು ಆನಂದ್. ಅಮೇಜಿಂಗ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಪ್ರಸ್ತುತ ದಿನಗಳಲ್ಲಿ ಪ್ರಪಂಚಾದ್ಯಂತ ಭಯಭೀತಗೊಳಿಸಿ ಜನರ ಪ್ರಾಣವನ್ನು ತೆಗೆಯುತ್ತಿರುವ ಮಹಾಮಾರಿ ಕೊರೋನಾ ವೈರಸ್ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ. ಇದೇ ರೀತಿಯಾಗಿ ಕೊರೋನಾ ವೈರಸ್ ರೀತಿಯಲ್ಲಿ ಕೋಟ್ಯಾಂತರ ಜನರ ಪ್ರಾಣ ತೆಗೆದು 6 ವರ್ಸ್ಟ್ ಎಪಿಡೆಮಿಕ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂಬರ್ 6, ಇದು ಕೋಕೋಲಿಡ್ಜಿ ಎಪಿಡೆಮಿಕ್. ಇದು 16ನೇ ಶತಮಾನದಲ್ಲಿ ಮೆಕ್ಸಿಕೋ ನಗರದಲ್ಲಿ ಕಂಡುಬರುತ್ತೆ. ಸಾಲ್ಮೋನಿಕಾ ಎಂಟರಿಕಾ ಎಂಬ ಬ್ಯಾಕ್ಟೀರಿಯಾದಿಂದ ಈ ಕಾಯಿಲೆ ಹರಡುತ್ತೆ. ಈ ಕಾಯಿಲೆ ಸೋಂಕಿರುವ ವ್ಯಕ್ತಿ ವಿಪರೀತವಾದ ಜ್ವರ, ಚೆಸ್ಟ್ ಪೈನ್, ನಾಲಿಗೆ ಕಪ್ಪಾಗುವುದು, ತಲೆ ತಿರುಗುವುದು, ಮೂಗು, ಕಣ್ಣು, ಕಿವಿಯಲ್ಲಿ ರಕ್ತ ಸೋರುವುದು, ಈ ರೀತಿಯಾದ ರೋಗ ಲಕ್ಷಣಗಳು ಕಂಡುಬರುತ್ತೆ. ಈ ಕಾಯಿಲೆಯಿಂದ ಸುಮಾರು 1.5 ಕೋಟಿ ಜನ ಸಾವನ್ನಪ್ತಾರೆ. ಈ ಕಾಯಿಲೆ ಸುಮಾರು 3 ವರ್ಷಗಳ ಕಾಲ ಮೆಕ್ಸಿಕೋ ನಗರವನ್ನು ಪೀಡಿಸುತ್ತೆ. 1552ರಲ್ಲಿ 2ನೇ ಬಾರಿಗೆ ಮತ್ತೆ ಮೆಕ್ಸಿಕೋ ನಗರವನ್ನು ಈ ಕಾಯಿಲೆ ಹರಡುತ್ತೆ. ಆವಾಗ ಕೂಡ ಸಹ 2.7 ಮಿಲಿಯನ್ರಷ್ಟು ಜನ ಸಾವಿಗೀಡಾಗ್ತಾರೆ. ನಂಬರ್ 5, ಪ್ಲೇಗ್ ಆಫ್ ಜಸ್ಟಿಯಾನೋ. ಕ್ರಿಸ್ತಪೂರ್ವ 541ರಲ್ಲಿ ಈ ಕಾಯಿಲೆ ಹರಡುತ್ತೆ. ಮೊದಲ ಬಾರಿಗೆ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಹರಡುತ್ತೆ. ಸುಮಾರು ಜನರ ಪ್ರಾಣವನ್ನು ತೆಗೆಯುವಂಥ ಕಾಯಿಲೆ ಈ ಪ್ಲೇಗ್ ಕಾಯಿಲೆ ಆಗಿರುತ್ತೆ. ಈ ಕಾಯಿಲೆ ಈಜಿಪ್ಟ್ನಿಂದ ಬರುವಂತಹ ಹಡಗುಗಳ ಮೂಲಕ ಇಲಿಗಳಿಂದ ಹರಡುತ್ತೆ. ಈ ಕಾಯಿಲೆ ಬಂದಿರುವ ವ್ಯಕ್ತಿ ಚಳಿ, ಜ್ವರ ಮತ್ತು ಮೈ ಮೇಲೆ ಗುಳ್ಳೆಗಳು ಬರೋದು, ಈ ರೀತಿಯಾಗಿ ಪ್ರತಿದಿನ 5,000ಕ್ಕಿಂತ ಹೆಚ್ಚು ಜನ ಸಾವಿಗೀಡಾಗ್ತಾರೆ. ಈ ಕಾಯಿಲೆಯಿಂದ ಸುಮಾರು 10 ಕೋಟಿಗಿಂತ ಹೆಚ್ಚು ಜನ ಸಾಯ್ತಾರೆ. 4th one, ಥರ್ಡ್ ಪ್ಲೇಗ್ ಆಫ್ ಪ್ಯಾಂಡಮಿಕ್. ಇದು 1855ರಲ್ಲಿ ಚೈನಾದಲ್ಲಿ ಹುಟ್ಟಿ ಈ ಕಾಯಿಲೆ ಪ್ರಪಂಚಾದ್ಯಂತ ಹರಡುತ್ತೆ. ಈ ಕಾಯಿಲೆಯಿಂದ ಹೆಚ್ಚಾಗಿ ಪ್ರಾಣಹಾನಿಯಾಗಿರುವುದು ನಮ್ಮ ದೇಶದಲ್ಲೇ. 1855ರಲ್ಲಿ ಬಂದ ಈ ಕಾಯಿಲೆ 1960ರವರೆಗೂ ಇರುತ್ತೆ. ಇದರಲ್ಲಿ ಸುಮಾರು 20 ಕೋಟಿ ಜನ ಸಾವಿಗೀಡಾಗ್ತಾರೆ. ಅದರಲ್ಲಿ 10 ಕೋಟಿ ಜನ ನಮ್ಮ ಭಾರತೀಯರಾಗಿರೋದೇ ವಿಶೇಷ. ಥರ್ಡ್ ಒನ್, ಥರ್ಡ್ ಕಾಲರಾ ಪ್ಯಾಂಡಮಿಕ್. ಇದು 1846ರಿಂದ 1860ರವರೆಗೂ ಇರುತ್ತೆ. ಕಲ್ಕತ್ತಾದಲ್ಲಿ ಹುಟ್ಟಿ ಈ ಕಾಯಿಲೆ ಯುರೋಪ್, ಏಷ್ಯಾ, ಅಮೇರಿಕಾಗೂ ಹರಡುತ್ತೆ. ಈ ಕಾಯಿಲೆ ಬಂದಿರುವಂಥ ವ್ಯಕ್ತಿ ವಾಂತಿ, ಜ್ವರದಿಂದ ಬಳಲಿ ಅತಿ ಬೇಗ ಸಾವನ್ನಪ್ತಾರೆ. ಭಾರತದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಸಾವಿಗೀಡಾಗ್ತಾರೆ. ಪ್ರಪಂಚಾದ್ಯಂತ 3 ಕೋಟಿಗಿಂತ ಹೆಚ್ಚು ಜನ ಸಾಯ್ತಾರೆ. ಎಲ್ಲಂದರೆ ಅಲ್ಲಿ ಶವಗಳ ರಾಶಿನೇ ಬಿದ್ದಿರುತ್ತೆ. ಅಷ್ಟೊಂದು ಡೇಂಜರಸ್ ಆಗಿರುತ್ತೆ ಈ ಥರ್ಡ್ ಕಾಲರಾ ಪ್ಯಾಂಡಮಿಕ್. ಸ್ಪ್ಯಾನಿಷ್ ಫ್ಲೂ 1918ರಿಂದ 1920ರವರೆಗೂ ಈ ಕಾಯಿಲೆ ಇರುತ್ತೆ. ಈ ಕಾಯಿಲೆ ಮೊದಲನೇ ಮಹಾಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಕಾಯಿಲೆ ಹರಡುತ್ತೆ. ಯುದ್ಧದಲ್ಲಿ ಸತ್ತಿರುವ ಜನಸಂಖ್ಯೆಗಿಂತ ಈ ಕಾಯಿಲೆಯಿಂದ ಸತ್ತಿರುವ ಜನಸಂಖ್ಯೆನೇ ಜಾಸ್ತಿ. ಅಂದರೆ ಸುಮಾರು 50 ಕೋಟಿಯಷ್ಟು ಜನ ಈ ಕಾಯಿಲೆಯಿಂದ ಸಾಯ್ತಾರೆ. ಈ ಕಾಯಿಲೆ ಬಂದಿರುವಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ಹೆಣಗಳ ರಾಶಿನೇ ಕಾಣಿಸುತ್ತೆ. ಈ ಕಾಯಿಲೆ ಬಂದಿರುವಂಥ ವ್ಯಕ್ತಿ ಕೆಮ್ಮು, ಜ್ವರ, ಉಸಿರಾಟ ತೊಂದರೆ, ಸ್ಕಿನ್ ಕಲರ್ ಚೇಂಜ್ ಆಗುವುದು, ಹಸಿರು ಬಣ್ಣಕ್ಕೆ ತಿರುಗುವುದು ಮತ್ತು ಈ ರೀತಿಯ ಲಕ್ಷಣಗಳು ಈ ಕಾಯಿಲೆಯಿಂದ ಕಂಡುಬರುತ್ತಾ ಇರುತ್ತೆ. ಯಾರಲ್ಲಿ ಹ್ಯೂಮ್ಯಾನಿಟಿ ಪವರ್ ಜಾಸ್ತಿ ಇರುತ್ತೋ ಅವರನ್ನೇ ಬೇಗ ಬಲಿ ಪಡೆದುಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತೈತೆ. ಈ ಕಾಯಿಲೆಯಲ್ಲಿ ಪ್ರಪಂಚದಾದ್ಯಂತ ಅತಿ ದೊಡ್ಡ ಪ್ಯಾಂಡಮಿಕ್ ಇದಾಗಿದೆ. ನಂಬರ್ 1, ಬ್ಲ್ಯಾಕ್ ಡೆತ್ ಪ್ಲೇಗ್. 1347ರಿಂದ 1353ರವರೆಗೂ ಈ ಕಾಯಿಲೆ ಇರುತ್ತೆ. ಎಸ್ಸಿಯಾ ಬ್ಯಾಕ್ಟೀರಿಯಾ ಎಂಬುದರಿಂದ ಈ ಕಾಯಿಲೆ ಹರಡುತ್ತೆ. ಈ ಕಾಯಿಲೆ ಯುರೋಪ್, ಅಮೇರಿಕಾನಲ್ಲಿ ಹರಡುತ್ತೆ. ಸುಮಾರು 70ರಿಂದ 300 ಕೋಟಿಯಷ್ಟು ಜನ ಈ ಕಾಯಿಲೆಯಿಂದ ಸಾವಿಗೀಡಾಗ್ತಾರೆ. ಯುರೋಪ್ನ ಜನಸಂಖ್ಯೆಗಿಂತ 60ರಷ್ಟು ಜನ ಈ ಕಾಯಿಲೆಯಿಂದನೇ ಸಾಯ್ತಾರೆ. ಈ ಕಾಯಿಲೆ ಬಂದಿರುವಂಥ ವ್ಯಕ್ತಿ ವಿಪರೀತ ಜ್ವರ, ಕೈಕಾಲು ನೋವು, ರಕ್ತ ಕುಕ್ಕುವುದು, ಸುಸ್ತು ರೀತಿಯ ಲಕ್ಷಣಗಳು ಕಂಡುಬರುತ್ತೆ. ಈ ಕಾಯಿಲೆ ಬಂದ ವ್ಯಕ್ತಿ ಕೇವಲ 2ರಿಂದ 7 ದಿನಗಳೊಳಗೆ ಸಾವಿಗೀಡಾಗ್ತಾನೆ. ಕೋವಿಡ್-19 ಪ್ರೆಸೆಂಟ್ ಅಪ್ಡೇಟ್ ಪ್ರಕಾರ ಪ್ರಪಂಚಾದ್ಯಂತ 34,22,691ರಷ್ಟು ಜನ ಸೋಂಕಿತರಿದ್ದರೆ ಅದರಲ್ಲಿ 2,40,40,369 ಜನ ಸಾವನ್ನಪ್ಪಿದ್ದಾರೆ. ನಮ್ಮ ಭಾರತದಲ್ಲಿ 39,980ರಷ್ಟು ಜನಕ್ಕೆ ಸೋಂಕನ್ನು ಹರಡಿದರೆ ಅದರಲ್ಲಿ 1,323ರಷ್ಟು ಜನ ಸಾವನ್ನಪ್ಪಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಲೆಕ್ಕಾಚಾರ ತಗೊಂಡ್ರೆ 601ರಷ್ಟು ಜನಕ್ಕೆ ಸೋಂಕನ್ನು ಹರಡಿದರೆ ಅದರಲ್ಲಿ 25 ಜನ ಸಾವನ್ನಪ್ಪಿದ್ದಾರೆ.
ವೀಕ್ಷಕರೇ, ಈ ಕೊರೋನಾ ವೈರಸ್ ಯಾವ ಸ್ಥಳಗಳಲ್ಲಿ ಎಷ್ಟು ಗಂಟೆಗಳ ಕಾಲ ಬದುಕುತ್ತೆ ಎಂಬುದರ ಬಗ್ಗೆ ಮಾಹಿತಿ. ಈ ವೈರಸ್ಗೂ ಕೂಡ ಅದರದೇ ಆದಂಥ ಇನ್ನೊಂದು ವೈರಸ್ ಇರುತ್ತೆ. ತುಂಬ ದಿನಗಳ ಕಾಲ ಈ ವೈರಸ್ ಬದುಕುವ ಸಾಧ್ಯತೆ ಕಡಿಮೆ ಇರುತ್ತೆ. ನಂಬರ್ 1, ಈ ಕೊರೋನಾ ವೈರಸ್ ಒಬ್ಬ ಮನುಷ್ಯನ ದೇಹಕ್ಕೆ ಸೇರಿಕೊಂಡರೆ 37 ದಿನಗಳ ಕಾಲ ಜೀವಿಸುತ್ತೆ. ಇದರಲ್ಲಿ ಹ್ಯುಮ್ಯಾನಿಟಿ ಪವರ್ ಯಾರಲ್ಲಿ ಹೆಚ್ಚಾಗಿರುತ್ತೋ ಅವರು ಬದುಕುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮುದುಕರು ಸಾಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೊರೋನಾ ವೈರಸ್ ಬಂದಿರುವ ವ್ಯಕ್ತಿ 37 ದಿನಗಳ ಕಾಲ ಎಲ್ಲೂ ಸುತ್ತಾಡದೇ ಇದ್ದರೆ ಬೇರೆಯವರಿಗೂ ಸೋಂಕು ಹರಡುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುತ್ತೆ. ಈ ವೈರಸ್ ತನ್ನ ಗುಂಪನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ ಹೊಸ ದೇಹಗಳನ್ನು ಹುಡುಕುತ್ತಾ ಇರುತ್ತೆ. ಆದ್ದರಿಂದ ಆದಷ್ಟು ಸ್ವಚ್ಛತೆಯಿಂದ ನಮ್ಮ ಕೈಗಳನ್ನು ತೊಳೆದುಕೊಳ್ಳಬೇಕು. ಮುಖ, ಕಣ್ಣು, ಮೂಗನ್ನು ಮುಟ್ಟುವುದನ್ನು ನಿಲ್ಲಿಸಬೇಕು. ನಂಬರ್ 2, ಈ ಕೊರೋನಾ ವೈರಸ್ ಗಾಳಿ ಮತ್ತು ನೆಲದ ಮೇಲೆ ಕೇವಲ 3 ಗಂಟೆಗಳ ಕಾಲ ಬದುಕುತ್ತೆ. ಥರ್ಡ್ 1, ಈ ವೈರಸ್ ಗ್ಲಾಸ್, ಪ್ಲಾಸ್ಟಿಕ್, ಸ್ಟೀಲ್ ನಂತಹ ವಸ್ತುಗಳ ಮೇಲೆ 72 ಗಂಟೆಗಳ ಕಾಲ ಬದುಕುತ್ತೆ. ಫೋರ್ತ್ 1, ಕಾರ್ಡ್ಬೋರ್ಡ್, ಪೇಪರ್, ಫ್ಯಾಬ್ರಿಕ್, ಬಟ್ಟೆಗಳ ಮೇಲೆ 24 ಗಂಟೆಗಳ ಕಾಲ ಬದುಕುತ್ತೆ. ವೀಕ್ಷಕರೇ, ತಮ್ಮಲ್ಲಿ ಒಂದು ಮನವಿ. ನಾವು ಈ ಕೊರೋನಾವನ್ನು ಓಡಿಸಬೇಕಂದ್ರೆ ಆದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕು. ಮೊದಲನೇದಾಗಿ ಅಂತರವನ್ನು ಕಾಯ್ದುಕೊಳ್ಳಬೇಕು. ಎರಡನೇದಾಗಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವುದು. ಮೂರನೇದಾಗಿ ಸ್ಯಾನಿಟೈಸರನ್ನು ಯೂಸ್ ಮಾಡೋದು. ನಾಲ್ಕನೇದಾಗಿ ಸಭೆ ಸಮಾರಂಭಗಳಿಗೆ ಹೋಗದೇ ಇರುವುದು. ಈ ರೀತಿಯಾಗಿ ನಮಗೆ ನಾವೇ ಕ್ವಾರಂಟೈನ್ ಮಾಡಿಕೊಂಡರೆ 1 ತಿಂಗಳಲ್ಲಿ ಕೊರೋನಾ ಓಡಿ ಹೋಗುತ್ತೆ. ಇಲ್ಲ ಅಂದರೆ ವರ್ಷಾನುಗಟ್ಟಲೆ ಇಲ್ಲೇ ಇರುತ್ತೆ. ಲಾಕ್ಡೌನ್ ಕ್ಲಿಯರ್ ಆಗಲ್ಲ, ನಾವು ಹೊರಗಡೆ ಬರಲ್ಲ. ಆದ್ದರಿಂದ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.